ಬ್ರ್ಯಾಂಡ್ ಮಾಡ್ತೀರಿ RSSನವರು. RSSನವರ ಪ್ರಕಾರ ಹಿಂದೂ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರನ್ನ ಕೊಂದಂತ ಗೋಡ್ಸೆ ಹಿಂದೂ. ಬ್ರಿಟಿಷ್ ಸರ್ಕಾರದಲ್ಲಿ ಕ್ಷಮಾಪಣೆಯನ್ನು ಬರ್ಕೊಟ್ಟಂತ, ಅಲ್ಲಿಂದ ಪಿಂಚಣಿಯನ್ನ ಪಡೆದಂತ ಸಾವರ್ಕರ್ ಹಿಂದೂ. ಗಾಂಧಿ ಹಿಂದೂ ಅಲ್ಲ, ನೆಹರು ಹಿಂದೂ ಅಲ್ಲ, ಅಂಬೇಡ್ಕರ್ ಹಿಂದೂ ಅಲ್ಲ. ಇವತ್ತು ಈ ದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ, ಕಾಲೇಜುಗಳನ್ನ ಕಟ್ಟಿ, ಅನೇಕ ಸಂಸ್ಥೆಗಳನ್ನ, ಇಂಡಸ್ಟ್ರಿಗಳನ್ನ, ಅಣೆಕಟ್ಟುಗಳನ್ನ ಕಟ್ಟಿದಂತ ನೆಹರೂರವರು ಹಿಂದೂ ಅಲ್ಲ, ಹಿಂದೂ ವಿರೋಧಿ. ಇವತ್ತು ಎಲ್ಲ ನೆಹರೂರವರು ಕಟ್ಟಿದಂತ ಎಲ್ಲ ಸಂಸ್ಥೆಗಳನ್ನ ಮಾರಾಟ ಮಾಡ್ತಕ್ಕಂಥ, ಅವನ್ನ ಲೀಜ್ ಕೊಡ್ತಕ್ಕಂಥ ನರೇಂದ್ರ ಮೋದಿಯವರು ಮಹಾ ಹಿಂದೂ. ನನ್ನ ಪ್ರಕಾರ ಈ ದೇಶ ಕಂಡಂತ ಪ್ರಧಾನಮಂತ್ರಿಗಳಲ್ಲಿ ಅತಿ ಹೆಚ್ಚು ಸುಳ್ಳನ್ನ ಹೇಳದಂತ ಯಾರಾದರೂ ಪ್ರಧಾನಮಂತ್ರಿ ಇದ್ರೆ ಅದು ಶ್ರೀಮಾನ್ ನರೇಂದ್ರ ಮೋದಿಯವರು ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಬರೀ ಸುಳ್ಳೆ. ವಿದೇಶದಲ್ಲಿ ಕಪ್ಪು ಹಣ ಇದೆ, ಅದನ್ನೆಲ್ಲ ತಗೊಬಂದು 6 ತಿಂಗಳಲ್ಲಿ ಎಲ್ಲರ ಮನೆಗೆ 15 ಲಕ್ಷ ರೂಪಾಯಿಗಳನ್ನ ಇಡ್ತೇನೆ. ನರೇಂದ್ರ ಮೋದಿಜಿ 1 ರೂಪಾಯಿನಾರು ಕೊಟ್ರೇನ್ರಿ ಅಕೌಂಟಿಗೆ? ಜನರಿಗೆ ಅಕೌಂಟಿಗೆ 1 ರೂಪಾಯಿ ಕೊಟ್ಟಿದಾರ? ಕೊಟ್ರೇನ್ರಿ? 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಯುವಕರಿಗೆ ಕೊಟ್ರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಮಾಡಿದ್ರ? ರೈತರ ಸಾಲ 1 ರೂಪಾಯಿ ಮನ್ನಾ ಮಾಡಿದಾರ ಇವತ್ತಿನವರಿಗೆ? ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿದ್ದಾಗ 78,000 ಕೋಟಿ ರೂಪಾಯಿಗಳನ್ನ ಈ ದೇಶದಲ್ಲಿ ಸಾಲ ಮನ್ನಾ ಮಾಡಿದ್ರು. ನರೇಂದ್ರ ಮೋದಿ ಅವರಾಗ್ಲಿ, ಯಡಿಯೂರಪ್ಪನವರಾಗ್ಲಿ, ಬಸವರಾಜ ಬೊಮ್ಮಾಯಿ ಅವರಾಗ್ಲಿ ಒಂದೇ 1 ರೂಪಾಯಿ ಸಾಲ ಮನ್ನಾ ಮಾಡಿದರು ರೈತರದು. ನಾನು ಮುಖ್ಯಮಂತ್ರಿ ಆಗಿರುವಾಗ ರೈತರ ಸಾಲ, ಸೊಸೈಟಿಗಳ ಸಾಲ 50,000 ರೂಪಾಯಿನವರೆಗೆ 22,27,000 ರೈತ ಕುಟುಂಬಗಳಿಗೆ 8,165 ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದೆ. ನೀವು 1 ರೂಪಾಯಿ ಮನ್ನಾ ಮಾಡಿದ್ದೀರೇನ್ರಿ? ರೈತರು ಆದಾಯ ದುಪ್ಪಟ್ಟು ಮಾಡ್ತೀನಿ. ಹೆಂಗಪ್ಪ ದುಪ್ಪಟ್ಟು ಮಾಡೋದು ನೀವು? ಈ ದೇಶದ ಸಂಪತ್ತನ್ನ $5 ಟ್ರಿಲಿಯನ್ ಮಾಡ್ತೀನಿ. 5 ಟ್ರಿಲಿಯನ್ ಎಷ್ಟಾಗಿದೆ ನರೇಂದ್ರ ಮೋದಿ ಅವರೇ? ಈಗ ನಾಟ್ ಇವನ್ 3 ಟ್ರಿಲಿಯನ್. ಯಾಕ್ರಿ ಸುಳ್ಳು ಹೇಳಿದ್ರಿ? ಅಚ್ಚೇ ದಿನ ಹೆಂಗೆ ಬಂತೇನಪ್ಪ? ಅಚ್ಚೇ ದಿನ ಹೆಂಗೆ? ಎಲ್ರಿ ಅಚ್ಚೇ ದಿನ ಬಂತ? ಪೆಟ್ರೋಲ್ ರೇಟ್ ಎಷ್ಟು ಇವತ್ತು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ವತಿಯಿಂದ. ಮನಮೋಹನ್ ಸಿಂಗ್ ರವರ ಕಾಲದಲ್ಲಿ 2013ರಲ್ಲಿ ಇದ್ದಂತ ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ರೇಟು, ಅಡಿಗೆ ಎಣ್ಣೆ ರೇಟು, ಅಕ್ಕಿ ರೇಟು, ಗೋಧಿ ರೇಟು, ಉಪ್ಪಿನ ರೇಟು ಎಲ್ಲರೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಅವತ್ತು 54 ರೂಪಾಯಿ ಡೀಸೆಲ್ ರೇಟ್ ಇತ್ತು. ನೀವು ಬರೋದಕ್ಕಿಂತ ಮುಂಚಿತವಾಗಿ ನರೇಂದ್ರ ಮೋದಿಜಿ 54 ರೂಪಾಯಿ.
ಇವತ್ತು 90 ರೂಪಾಯಿ 90 ರೂಪಾಯಿ. ಪೆಟ್ರೋಲ್ ಬೆಲೆ ಸುಮಾರು 72 ರೂಪಾಯಿ ಇತ್ತು, ಇವತ್ತು 100 ರೂಪಾಯಿ. ಗ್ಯಾಸ್ ಬೆಲೆ 414 ರೂಪಾಯಿ ಇತ್ತು, ಇವತ್ತು 1180 ರೂಪಾಯಿ. ಅಡಿಗೆ ಎಣ್ಣೆ ಬೆಲೆ 90 ರೂಪಾಯಿ ಇತ್ತು, ಇವತ್ತು 200 ರೂಪಾಯಿ. ಮಿಸ್ಟರ್ ನರೇಂದ್ರ मोदी जी, अच्छे दिन आ गया, अच्छे दिन आएंगे. ಇದೇನ अच्छे दिन ಅಂತ ಕರಿಬೇಕಾ? ನರೇಂದ್ರ ಮೋದಿ ಅವರು ಹೇಳಿದ್ರು, ನಕ್ಕಾವುಂಗ ನಕ್ಕಾನೇ ಇದ್ದುಂಗ, ನಕ್ಕಾವುಂಗ ನಕ್ಕಾನೇ ಇದ್ದುಂಗ. ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಒಂದು ಕೆಂಪಣ್ಣ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದರು, ನರೇಂದ್ರ ಮೋದಿಜಿ ನಮ್ಮನ್ನು ಕಾಪಾಡಿ. ಯಾವಾಗ ಬರದ್ದು ಇದು? 7/6/2021, 7/6/1921, 1.5 ವರ್ಷ ಆಯ್ತು. ಒಂದು ಎಂಕ್ವೈರಿ ಮಾಡಿಸಲಿಲ್ಲ ನರೇಂದ್ರ ಮೋದಿಜಿ. ಕರ್ನಾಟಕದಲ್ಲಿ ಇವತ್ತು 40% ಕಮಿಷನ್. ನಾನು ಹೇಳಿದ್ದಲ್ಲ, ಡಿ ಕೆ ಶಿವಕುಮಾರ್ ಹೇಳಿದ್ದಲ್ಲ, ಸುರ್ಜೇವಾಲಾ ಹೇಳಿದ್ದಲ್ಲ, ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು. ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಭ್ರಷ್ಟ ಸರ್ಕಾರ ಯಾವತ್ತೂ ಕೂಡ ಬಂದಿರಲಿಲ್ಲ. ಇವತ್ತು ಯುವಕರಿಗೆ ಉದ್ಯೋಗ ಇಲ್ಲ, ರಿಕ್ರೂಟ್ಮೆಂಟ್ನಲ್ಲಿ ಲಂಚ, ಟ್ರಾನ್ಸ್ಫರ್ಗಳಲ್ಲಿ ಲಂಚ, ಪ್ರಮೋಷನ್ಗಳಲ್ಲಿ ಲಂಚ, ಪೋಸ್ಟಿಂಗ್ಗಳಲ್ಲಿ ಲಂಚ. ನೀವೆಲ್ಲ ಹೋಟ್ಲ್ಗಳಲ್ಲಿ ನೋಡಿರ್ಬೋದು, ಮೆನು ಕಾರ್ಡ್ ಹಾಕ್ಬಿಟ್ಟಿದ್ದಾರೆ. ಮಸಾಲೆ ದೋಸೆಗಿಷ್ಟು, ಸಾದಾ ದೋಸೆಗಿಷ್ಟು, ಉಪ್ಪಿಟ್ಟಿಗಿಷ್ಟು, ರವೆ ಇಡ್ಲಿಗಿಷ್ಟು, ಉದ್ದಿನೊಡೆಗಿಷ್ಟು, ಕೇಸರಿ ಬಾತ್ಗಿಷ್ಟು, ಖಾರ ಬಾತ್ಗಿಷ್ಟು, ಆ ಥರ ಬೋರ್ಡ್ ಹಾಕಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಕೊಠಡಿನಲ್ಲಿ. ಯಾರ್ಯಾರ ಟ್ರಾನ್ಸ್ಫರ್ಗಳಿಗೆ ದುಡ್ಡು ಇಲ್ದೇನೆ ಟ್ರಾನ್ಸ್ಫರ್ ಆಗಲ್ಲ, ದುಡ್ಡು ಕೊಡದೇನೆ LOC ರಿಲೀಸ್ ಆಗಲ್ಲ. ಜನಾರ್ದನ್ ಪೂಜಾರಿ ಅವರು ಕೂಡ ಹಣಕಾಸಿನ ಮಂತ್ರಿ ಆಗಿದ್ದರು. ನಾನು ಹಣಕಾಸಿನ ಮಂತ್ರಿ ಆಗಿದ್ದೆ 12 ವರ್ಷಗಳ ಕಾಲ. ಯಾರಾದರೂ ಒಬ್ಬ ಕಾಂಟ್ರಾಕ್ಟರ್ ಸಿದ್ದರಾಮಯ್ಯ 5 ಪೈಸೆ ತಗೊಂಡಿದ್ದಾನೆ ಅಂತಂದ್ರೆ ನಾನು ತಕ್ಷಣ ರಾಜಕೀಯದಿಂದ ನಿವೃತ್ತಿಯಾಗಿ ಸನ್ಯಾಸ ತಗೊಳ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಇವರು ಇವತ್ತು ವಿಧಾನಸೌಧದ ಗೋಡೆಗಳಲ್ಲಿ ಪಿಸುಗುಡ್ತಾ ಇದ್ದಾವೆ, ಲಂಚ 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 ಅಂತ ಹೇಳಿ. ಸಂತೋಷ್ ಪಾಟೀಲ್ ಅಂತ ಒಬ್ಬ ಬೆಳಗಾವಿನವನು ಕಾಂಟ್ರಾಕ್ಟರ್, ರೂರಲ್ ಡೆವಲಪ್ಮೆಂಟ್ ನಲ್ಲಿ ಕೆಲಸ ಮಾಡಿದ್ದ. ಈಶ್ವರಪ್ಪ ಮಂತ್ರಿ 40% ಕಮಿಷನ್ ಕೇಳಿದ್ರು, ಪಾಪ ಕೊಡಕ್ಕಾಗಲಿಲ್ಲ. ಇದೇ ಉಡುಪಿಗೆ ಬಂದು ಆತ್ಮಹತ್ಯೆ ಮಾಡ್ಕೊಂಡ್ರು. ನಾವೆಲ್ಲ ಪ್ರತಿಭಟನೆ ಮಾಡೋದು, ರಾತ್ರಿ ಧರಣ ಮಾಡೋದು, ರಾತ್ರಿ ಹಗಲು ರಾತ್ರಿ ಧರಣ ಮಾಡೋದು. ಈಶ್ವರಪ್ಪ ರಾಜೀನಾಮೆ ಕೊಟ್ಟ, ಆದ್ರೆ 3 ತಿಂಗಳಲ್ಲಿ ಬಿ ರಿಪೋರ್ಟು ಈಶ್ವರಪ್ಪನವ್ರನ್ನ ಬಚಾವ್ ಮಾಡ್ಬಿಟ್ರು ಈ ಸರ್ಕಾರ. ಪ್ರಸಾದ್ ಅಂತ ಒಬ್ರು ತುಮಕೂರಿನವರು ಆತ್ಮಹತ್ಯೆ ಮಾಡ್ಕೊಂಡ್ರು, ಬಿಲ್ ಆಗ್ಲಿಲ್ಲ ಅಂತೇಳಿ, 40% ಕಮಿಷನ್ ಕೊಡಕ್ಕಾಗ್ಲಿಲ್ಲ ಅಂತೇಳಿ. ಪ್ರದೀಪ್ ಅನ್ನವರು ಆತ್ಮಹತ್ಯೆ ಮಾಡ್ಕೊಂಡ್ರು. KR ಪುರಂನಲ್ಲಿ ಒಬ್ಬ ಇನ್ಸ್ಪೆಕ್ಟರು MTB ನಾಗರಾಜ ಹೇಳ್ತಾನೆ, ಆತ್ಮಹತ್ಯೆ ಮಾಡ್ಕೊಂಡಾಗ ಡೆಡ್ ಬಾಡಿ ನೋಡಕ್ ಹೋದಾಗ ಹೇಳ್ತಾನೆ, ಪಾಪ ಇನ್ನೇನ್ ಮಾಡ್ತಾನೆ ಇವನು ಇನ್ಸ್ಪೆಕ್ಟರು. ನಾನು ಹೇಳೋದಲ್ಲ, ಇದು MTB ನಾಗರಾಜ ಹೇಳದ್ದು. 70-80 ಲಕ್ಷ ಕೊಟ್ಬಿಟ್ಟು ಈ ಪೊಲೀಸ್ ಸ್ಟೇಷನ್ ಬಂದಿದ್ದ, ಸಾಲ ಮಾಡ್ಕೊಂಡಿದ್ದ, ಸಾಲ ತೀರ್ಸ್ಲಿಕ್ಕಾಗ್ದೇನೆ ಪಾಪ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತೇಳಿ MTB ನಾಗರಾಜ್ ಹೇಳೋದು. ಇಂಥ ಕೆಟ್ಟ ಸರ್ಕಾರ ಯಾವತ್ತೂ ಕೂಡ ಬಂದಿರಲಿಲ್ಲ. ಇದ್ರ ಜೊತೆಗೆ ಮಂಗಳೂರನ್ನ, ಉಡುಪಿಯನ್ನ ಹಿಂದುತ್ವದ ಲ್ಯಾಬ್ರೋ